ಹರೇ ಕೃಷ್ಣ. ಜಿ ಇಂಟರ್ನೆಟ್ ಹೋಗಿದ್ದೆ ಸ್ವಲ್ಪ. ಓಕೆ. ಹರೇ ಕೃಷ್ಣ. ಆಯ್ತಾಯ್ತು ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂಟರ್ನೆಟ್ ಹೋಗಿದೆ, ಸ್ಟಾರ್ಟ್ ಮಾಡಿ ಬಂದ್ರೆ ಮರ್ತೇನೆ ನಾನು. ಓಕೆ ಓಕೆ. ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಪುನಃ ಹರೇ. ಕಳಿಸಿ, ಶುಚಿ ಅಷ್ಟೇ ಪುನಃ ಕಳಿಸಿ. ನಾನೀಗ ಮೊಬೈಲ್ ನಲ್ಲಿ ಬಂದಿದ್ದೆ, ನೋಡ್ತೇನೆ ಟ್ರೈ ಮಾಡ್ತೇನೆ. ಓಕೆ ಓಕೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಹರೇ ಕೃಷ್ಣ. ಸಚಿಸುತ್ತಾಷ್ಟಕಂ ಇದು ಬಂತಲ್ಲ ಸ್ಕ್ರೀನ್? ಬಂತು ಮಾತಾಜಿ, ಬಂತು. ಓದಿ ಒಬ್ಬೊಬ್ಬರು ಒಂದೊಂದು ಚರಣ ಓದಿ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವಲಾಸ್ಯ ಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ನವ ಪ್ರೇಮಯುತಂ ನವನೀತ ಶುಚಂ ನವವೇಷಕೃತಂ ನವ ಪ್ರೇಮರಸಂ ನವದಾವಿಲಸತ್ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರಿ ಭಕ್ತಿ ಪರಂ ಹರಿ ನಾಮಧರಂ करजप्यकरं हरिनाम परं नयने सततं प्रणयाश्रुधरं प्रणमामि शचीसुत गौरवरं प्रणमामि शचीसुत गौरवरं. ಧನ್ಯವಾದಗಳು ಮಾತಾಜಿ. ಸತತಂ ಜನತಾ ಭವತಾಪಹರಂ ಪರಮಾರ್ಥ ಪರಾಯಣ ಲೋಕಗತಿಂ ನವಲೇಹಕರಂ ಜಗತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಟ ನರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. करतालवलं कलकण्ठरवं मृदुवाक्य सुवीक्निकया मधुरं निजभक्तिगुणामृतनाट्यकरं प्रणमामि सचेसुतगौरवरं प्रणमामि सचेसुतगौरवरं. हरे कृष्ण माताजी. थैंक यू. युगधर्मयुतं पुनर्नन्दसुतं
ಧರಣಿ ಸುಚಿತ್ರಂ ಭವಭಾವೋಚಿತಂ ತನುಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಧನ್ಯವಾದಗಳು. ಅರುಣಂ ನಯನಂ ಚರಣಂ ವಸನಂ ವದನೇ ಫಲಿತಂ ಸ್ವಕನಾಮಧರಂ ಕುರುತೆ ಸುರಸಂ ಜಗತ ಜೀವನಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಅವನ ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಅರಳುತ್ತಿರುವ ಹೂಗಳ ಬಾಣಗಳನ್ನು ಬಿಡುವ ನವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಆಸೆಗಳನ್ನು ಮಾಡುತ್ತಾನೆ. ಅವನ ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಶಚಿ ಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಅವನು ಕೃಷ್ಣ. ಸದಾ ಮಾತಾಜಿ, ಅವನು ಹೊಸತಾಗಿರುವ ಸದಾ ಹೊಸತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳು ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ರತಿಗಳನ್ನು ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮವು ವ್ಯಾಪಿಸಿರುತ್ತದೆ. ಅವನು ಶ್ರೀಹರಿಯ ಭಕ್ತಿಯನ್ನು ಹರೇ ಕೃಷ್ಣ ಮಾತಾಜಿ. ಜಪಿಸುತ್ತಾನೆ. ಅವನು ಸದಾ ಶ್ರೀಹರಿಯ ನಾಮಗಳನ್ನು ಜಪಿಸುತ್ತಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮವನ್ನು ಅವನು ಕೈ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಶ್ರೀಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಈ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದು ಹಾಕುತ್ತಾನೆ. ಪರಮಾರ್ಥದ ಪರಾಯಣದಲ್ಲಿ ಮಗ್ನರಾಗಿರುವವರ ಜೀವನದ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನು ಹುಳುಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಅಂದರೆ ಜ್ವರವನ್ನು ನಂದಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥ ರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳನ್ನು ನಾಟ್ಯ ಮಾಡಿಸುತ್ತಾನೆ. ಆ ಶಚಿಮಾತೆ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಅವನ ಕಂಠವು ಮಧುರವಾದ ಧ್ವನಿಯನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ ಹಾಗೂ ವೀಣೆಯ ಕಂಪನ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹುದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಕೂಡ, ಓದಿದವರಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರೇಯರ್ ಮಾಡಿ ಮತ್ತೆ ಅಷ್ಟೊತ್ತಿಗೆ ನಾನು ಕಳಿಸ್ತೇನೆ. Okay. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಕುಲಾಯ ಆಯೋಜಿಸಿರುವ ಈ ಭಾಗವತಂ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರದ ಅಧ್ಯಕ್ಷರಾದ ನಾಮನಿಷ್ಠ ಶ್ರೀ ಪ್ರಭುಗೆ ನಾನು ವಂದನೆ ಮಾಡುತ್ತಾ, ಮತ್ತು ಶಿಕ್ಷಾ ಗುರುಗಳಾದ ಶ್ರೀ ವಾಸನ್ ಪ್ರಭುಜಿಗೆ ವಂದನೆ ಮಾಡುತ್ತಾ, ಮತ್ತು ಶ್ರೀ ಡಿವೈನ್ ಗ್ರೇಸ್ ಶೀಲ ಪ್ರಭುಪಾದ್ಗೆ ವಂದನೆ ಮಾಡುತ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನಗೆ ಅರ್ಹತೆ ಇಲ್ಲ, ಅದು ನನಗೆ ಕೊಟ್ಟಿದ್ದಾರೆ, ನಾನು ಟ್ರೈ ಮಾಡ್ತೇನೆ. ಹರೇ ಕೃಷ್ಣ, ಏನು ತಪ್ಪಾದರೆ ಕ್ಷಮಿಸಿರಿ. ಹರೇ ಕೃಷ್ಣ, ಧನ್ಯವಾದಗಳು. ಮತ್ತೆ ಸ್ಕ್ರೀನ್ ಇದು ಮಾಡ್ತೀರಾ? ಮಾಡ್ಬೇಕಾ? ಓಕೆ. ಓಂ ಎಲ್ಲ ರಿಪೀಟ್ ಮಾಡಿ ನನ್ನೊಟ್ಟಿಗೆ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ನಾನು ಫಸ್ಟ್ ರೀಡ್ ಮಾಡ್ತೇನೆ, ನಂತರ ನಾನು ಹೇಳ್ತೇನೆ, ರಿಪೀಟ್ ಮಾಡಿ ಆಯ್ತಾ? ಅಯಂಭೂ ಮಂಡಲ ಮೋದಯಾತ್ರೆ ಗೋಪೈಕವೀರೋ ನರದೇವನಾಥಃ ಆಸ್ಥಾಯ ಚೈತ್ರಂ ರಥಮಾಥ ಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯಾತರ್ಕಃ. ರಿಪೀಟ್ ಮಾಡಿ. ಅಯಂ ಭೂವೋ ಮಂಡಲಂ ಅಯಂ ಭೂವೋ ಮಂಡಲಮೋದಯಾದ್ರೇ. ಸಾರಿ, ಅಯಂ ಭೂವೋ ಮಂಡಲಂ ಓದಯಾದ್ರೇರ್. ಅಯಂ ಭೂವೋ ಮಂಡಲಮೋದಯಾದ್ರೇರ್. ಗೋಪ್ತೈಕವೀರೋ ನರದೇವನಾಥಃ ಆಸ್ಥಾಯ ಜೈತ್ರಂ ರಥಮಾಥ ಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯಾತರ್ಕಃ. ಪರ್ಯಸ್ಯತೆ ದಕ್ಷಿಣತೋ ಯಥಾರ್ಕಃ.
ಯಾರಿಗೆ ಓದ್ಲಿಕ್ಕೆ ಓದಿ. ಹರೇ ಕೃಷ್ಣ. ಅಯಂ ಹರೇ ಭುವೋ ಹರೇ ಕೃಷ್ಣ ಮಂಡಲಂ ಮಾತಾಜಿ. ಆದ್ರೆ गोप्तैर्कवीरो नरदेवनाथः आस्ताय चैत्रं रतमातचापः पर्यस्यते दक्षिणतो यतार्कः. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಆಯಂ ಕವೀರೋ ನರದೇವನಾಥ ಹಸ್ತಾಯ ಪ್ರಥಮಾಪ್ತ ಚಾಪ ಪರ್ಯಷ್ಟತೆ ದಕ್ಷಿಣತೋ ಯಥಾರ್ಕ. ಅಯಂ ಆಯಂ ಭೂವೋ ಮಂಡಲಮೋ ಮಂಡಲಮೋದಯಾದ್ರೇ ಗೋಪ್ತೈರ್ಕವೀರೋ ನರದೇವನಾಥಃ ಆಸ್ತಾಯ ಚೈತ್ರಂ ರಥಮಾತ ಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯತಾರ್ಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಯಂ ಭುವೋ ಮಂಡಲಮೋದಯಾದ್ರೇ ಗೋಪೈಕವೀರೋ ನರದೇವನಾಥಃ ಆಸ್ತಾಯ ಚೈತ್ರಂ ರಥಮಾತ್ತಚಾಪಃ ಪರ್ಯಾಸ್ಯತೆ ದಕ್ಷಿತೋ ಯಥಾ. ಧನ್ಯವಾದಗಳು. ಹರೇ ಕೃಷ್ಣದಲ್ಲಿ ಅಯಂ ಭುವೋ ಮಂಡಲಮೋದಯಾದ್ರೇ ಗೋಪೈಕವೀರೋ ನರದೇವನಾಥಃ ಆಸ್ತಾಯ ಚೈತ್ರಂ ರಥಮಾತಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯಥಾರ್ಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಅಯಂ ಭುವೋ ಮಂಡಲಮೋದಯಾದ್ರೇರ್ಗೋಪ್ತೈಕವೀರೋ ನರದೇವನಾಥಃ ಆಸ್ತಾಯ ಚೈತ್ರಂ ರಥಮಾತ್ತಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯತಾರ್ಕಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯಂ ಭುವೋ ಮಂಡಲಮೋದಯಾದ್ರೇ ಗೋಪೈರ್ಕವೀರೋ ನರದೇವನಾಥಃ ಆಸ್ತಾಯ ಚೈತ್ರಂ ರಥಮಾಸ್ತಚಾಪಃ ಪರ್ಯಸ್ಯತೆ ದಕ್ಷಿಣೋ ಯಥಾರ್ಕಃ. ಧನ್ಯವಾದ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಆಯಂ ಭುವೋ ಮಂಡಲಮೋದಯಾತ್ರೆ ಗೋಪೈಕವೀರೋ ನರದೇವನಾಥಃ ಆಸ್ತಾಯ ಚೈತ್ರಂ ರಥಮಾತ್ತಚಾಪಃ ಪರ್ಯಾಸ್ಯತೆ ದಕ್ಷಿಣತೋ ಯತಾರ್ಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನಾನು ಇದು ಮಾಡಿ ರಿಪೀಟ್ ಮಾಡಿ. ಆಯಂ ಈ ರಾಜನು ಈ ರಾಜನು ಭುವಃ ಭುವಃ ಪಂಚದ ಪಂಚದ ಮಂಡಲಂ ಮಂಡಲಂ ಗೋಳವನ್ನು ಗೋಳವನ್ನು ಉದಯ ಆದ್ರೇಹೆ ದಯಪಾದ್ರೇಹೆ ಸೂರ್ಯನು ಉದಯಿಸಿದ ಮೊದಲು ಸೂರ್ಯನ ಉದಯಿಸಿ ಮೊದಲು ದೃಗ್ಗೋಚರನಾಗುವ ಪರ್ವತದಿಂದ ದೃಗ್ಗೋಚರನಾಗುವ ಪರ್ವತದಿಂದ. ಅತ್ತಾಜಿ ಮೇಲೆ ಸ್ಕ್ರೋಲ್ ಮಾಡ್ತೀರಾ? ಗೋಪ್ತಾ ಕಲಹುತ್ತಾನೆ ಏಕ ಅದ್ವಿತೀಯನಾದ ವೀರಃ ವೀರನು ಶಕ್ತಿಶಾಲಿಯು ನರದೇವ ಮಾನವ ಸಮಾಜದಲ್ಲಿನ ದೇವತೆಗಳಾದ ರಾಜರುಗಳ ಎಲ್ಲ ರಾಜರುಗಳ ಒಡೆಯನು ಆಸ್ಥಾಯ ಏರಿ ಜೈತ್ರಂ ವಿಜಯಶೀಲವಾದ ರಥವನ್ನು ಅತ್ತಚಾಪಃ ಬಿಲ್ಲನ್ನು ಹಿಡಿದವನಾಗಿ ಪರ್ಯಸ್ಯತೆ ತಿರುಗುತ್ತಾನೆ
ದಕ್ಷಿಣತಃ ದಕ್ಷಿಣತಃ ದಕ್ಷಿಣ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನಿಂದ ಯಥಾ ಯಥಾ ಹೇಗೋ ಹಾಗೆ ಹೇಗೋ ಹೇಗೋ ಹಾಗೆ ಹಾಗೆ ಅರ್ಕಃ ಅರ್ಕಃ ಸೂರ್ಯನು ಸೂರ್ಯನು ಅನುವಾದವಾದ ಶಿರಪಾತ್ಗೆ ಜಯಗಲಿ. ರಿಪೀಟ್ ಮಾಡಿ. ಈ ಮಹಾರಾಜನು ಅಸಾಧಾರಣ ವೀರನು, ಈ ಮಹಾರಾಜನು ಅಸಾಧಾರಣ ವೀರನು ಪರಾಕ್ರಮಿಯೂ ಆಗಿದ್ದು ಪರಾಕ್ರಮಿಯೂ ಆಗಿದ್ದು ಅವನಿಗೆ ಸ್ಪರ್ಧೆಯೇ ಇರುವುದಿಲ್ಲ. ಅವನಿಗೆ ಸ್ಪರ್ಧೆಯೇ ಇರುವುದಿಲ್ಲ. ಸೂರ್ಯನು ತನ್ನ ಕಕ್ಷೆಯಲ್ಲಿ ದಕ್ಷಿಣದಿಂದ ಸುತ್ತುತ್ತಾನೆ. ಹಾಗೆಯೇ ಋತು ಮಹಾರಾಜನು ತನ್ನ ವಿಜಯಶಾಲಿಯಾದ ರಥದಲ್ಲಿ ಕುಳಿತು ಅಜೇಯ ಧನಸ್ಸನ್ನು ಕೈಯಲ್ಲಿ ಹಿಡಿದು ಭೂಮಂಡಲದಾದ್ಯಂತ ಸಂಚರಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದ್ ಕಿ ಜೈ. ಈ ಶ್ಲೋಕದಲ್ಲಿ ಯಥಾರ್ಕಃ ಎಂಬ ಮಾತು ಸೂರ್ಯನು ಸ್ಥಿರನಾಗಿಲ್ಲ, ದೇವೋತ್ತಮ ಪರಮಪುರುಷನು ನಿಗದಿಪಡಿಸಿರುವಂತೆ ತನ್ನ ಕಕ್ಷೆಯಲ್ಲಿ ಚಲಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿಯೂ ಶ್ರೀಮದ್ ಭಾಗವತದ ಇತರ ಭಾಗಗಳಲ್ಲಿಯೂ ಈ ಮಾತನ್ನು ಸ್ಥಿರಪಡಿಸಿದೆ. ಶ್ರೀಮದ್ ಭಾಗವತದ 5ನೆಯ ಸ್ಕಂದದಲ್ಲಿ ಸೂರ್ಯನು ತನ್ನ ಕಕ್ಷೆಯಲ್ಲಿ ಕ್ಷಣಕ್ಕೆ 16,000 ಮೈಲಿಗಳು ವೇಗದಲ್ಲಿ ಚಲಿಸುತ್ತಾನೆ ಎಂದು ಹೇಳಲಾಗಿದೆ. ಅದೇ ರೀತಿ ಬ್ರಹ್ಮ ಸಂಹಿತೆಯು ಯಸ್ಯಾಜ್ಞೆಯ ಭ್ರಮತಿ ಸಂವೃತಃ ಕಾಲಚಕ್ರಃ ಎನ್ನುತ್ತದೆ. ದೇವೋತ್ತಮ ಪರಮ ಪುರುಷನ ಆದೇಶ ಅನುಗುಣವಾಗಿ ಸೂರ್ಯನು ತನ್ನದೇ ಕಕ್ಷೆಯಲ್ಲಿ ತಿರುಗುತ್ತಾನೆ. ಸಾರಾಂಶವಿಷ್ಟೇ, ಸೂರ್ಯನು ಒಂದು ಕಡೆ ಸ್ಥಿರವಾಗಿಲ್ಲ. ಹಾಗೆಯೇ ಪೃಥು ಮಹಾರಾಜನನ್ನು ಕುರಿತು ಹೇಳುವುದಾದರೆ ಅವನ ಪ್ರಭುತ್ವ ಶಕ್ತಿಯು ಜಗತ್ತಿನಾದ್ಯಂತ ಹರಡುತ್ತದೆ ಎಂದು ಸೂಚಿಸಲಾಗಿದೆ. ಮೊದಲು ಸೂರ್ಯಕಿರಣಗಳು ಕಾಣಿಸಿಕೊಳ್ಳುವ ಹಿಮಾಲಯ ಪರ್ವತವನ್ನು ಉದಯಾಚಲ ಅಥವಾ ಉದಯಾದ್ರಿ ಎಂದು ಕರೆಯಲಾಗಿದೆ. ಪೃಥು ಮಹಾರಾಜನ ಆಳ್ವಿಕೆಯು ಹಿಮಾಲಯ ಪರ್ವತಗಳನ್ನು ಒಳಗೊಂಡು ಸಕಲ ಸಾಗರ ತಟಗಳವರೆಗೂ ವಿಸ್ತರಿಸುತ್ತದೆ ಎಂದು ಇಲ್ಲಿ ಸೂಚಿಸಲಾಗಿದೆ. ಅಂದರೆ ಅವನ ಆಳ್ವಿಕೆಯು ಇಡೀ ಭೂಲೋಕವನ್ನೇ ಒಳಗೊಳ್ಳುತ್ತದೆ. ಈ ಶ್ಲೋಕದ ಇನ್ನೊಂದು ಮುಖ್ಯವಾದ ಪದ ನರದೇವ ಎನ್ನುವುದು. ಹಿಂದಿನ ಶ್ಲೋಕಗಳಲ್ಲಿ ಹೇಳಿರುವ ಹಾಗೆ ಹರ್ರನಾದ ರಾಜನು ಅವನು ಪೃಥುವೇ ಆಗಿರಲಿ, ರಾಜ್ಯವನ್ನು ಆದರ್ಶ ರೀತಿಯಲ್ಲಿ ಆಳುತ್ತಿರುವ ಬೇರೆ ಯಾವ ರಾಜನೇ ಆಗಲಿ ಮಾನವ ರೂಪದ ಭಗವಂತನೆಂದೇ ಭಾವಿಸಬೇಕು. ನಾರಾಯಣನು ಸಹ ಪ್ರಜೆಗಳನ್ನು ರಕ್ಷಿಸುತ್ತಾನೆ. ವೈದಿಕ ಸಂಸ್ಕೃತಿಯ ಪ್ರಕಾರ ನಾರಾಯಣನನ್ನು ರಾಜನು ಪ್ರತಿನಿಧಿಸುವುದರಿಂದ ಅವನು ದೇವೋತ್ತಮ ಪರಮಪುರುಷನೆಂಬಂತೆ ಗೌರವವನ್ನು ಪಡೆಯುತ್ತಾನೆ. ಅವನು ನಾಥ ಅಥವಾ ಒಡೆಯ. ಸನಾತನ ಗೋಸ್ವಾಮಿಯವರು ಕೂಡ ನವಾಬ ಹುಸೇನ ಶಹಾನಿಗೆ ಅವನು ಮಹಮ್ಮದೀಯನಾಗಿದ್ದರೂ ನರದೇವ ಎಂದು ಗೌರವ ಕೊಟ್ಟರು. ಆದ್ದರಿಂದ ರಾಜನು ಅಥವಾ ಸರ್ಕಾರದ ಮುಖ್ಯಸ್ಥನು ರಾಜ್ಯವನ್ನಾಳಲು ಎಷ್ಟು ಮಟ್ಟಿಗೆ ಸಮರ್ಥನಾಗಿರಬೇಕೆಂದರೆ ಪ್ರಜೆಗಳು ಅವನನ್ನು ಮಾನವ ರೂಪಿ ಭಗವಂತನೆಂದು ಪೂಜಿಸಬೇಕು. ಅದೇ ಯಾವುದೊಂದು ಸರ್ಕಾರದ ಅಥವಾ ರಾಜ್ಯದ ನಾಯಕನ ಪರಿಪೂರ್ಣತೆಯ ಹಂತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇಲ್ಲಿ ಈಗ ನೀವು ಆಲ್ರೆಡಿ 17-18 ಶ್ಲೋಕ ಕಲ್ತಿದ್ದೀರಿ. ಅದರಲ್ಲಿ ಋತು ಮಹಾರಾಜನ ಗುಣಗಳು ಏನು ಹೇಳ್ತೀರಾ ಯಾರಾದ್ರೂ? ಋತು ಮಹಾರಾಜನ ಗುಣ ಯಾವ್ದ್ಯಾವ್ದಿದೆ? ಹರೇ ಕೃಷ್ಣ. ಹರೇ ಕೃಷ್ಣ ಹೇಳ್ತೀರಾ? ಓಕೆ, ಋತು ಮಹಾರಾಜನ ಗುಣಗಳು ನೋಡಿದ್ರೆ ಅವನು ದೃಢವೃತನು, ಸತ್ಯಸಂಧನು, ಬ್ರಾಹ್ಮಣ ಸಂಸ್ಕೃತಿಯನ್ನು ಪ್ರೀತಿಸುವವನು, ವೃದ್ಧರ ಸೇವೆಯಲ್ಲಿ ನಿರತನು, ಆಶ್ರಿತ ಜನರನ್ನು ಪೋಷಿಸುವವನು, ಎಲ್ಲರಿಗೂ ಗೌರವ ಕೊಡುವವನು, ದೀನರ ಮತ್ತು ಮುಗ್ಧರ ಬಗ್ಗೆ ದಯೆಯಿಂದ ನಡೆದುಕೊಳ್ಳುವವನು,
ಮತ್ತೆ ಎಲ್ಲಾ ಪರಸ್ತ್ರೀಯರನ್ನು ಸ್ವಂತ ತಾಯಿಯಂತೆ ಗೌರವಿಸುವವನು, ತನ್ನ ಪತ್ನಿಯನ್ನು ತನ್ನ ದೇಹ ಅರ್ಧವೆಂದೇ ಪರಿಗಣಿಸುವವನು, ಪ್ರಜೆಗಳಿಗೆ ಪ್ರೀತಿಯ ತಂದೆ ಅಂತಿರುವವನು, ಸದಾ ಭಗವಂತನ ಮಹಿಮೆಗಳನ್ನು ಬೋಧಿಸುವ ಭಕ್ತರ ಅತ್ಯಂತ ವಿಧೇಯ ಸೇವಕನಂತೆ ನಡೆಸುವವನು, ಮತ್ತೆ ತನ್ನಂತೆಯೇ ಸಮಸ್ತ ಜೀವಿಗಳನ್ನು ಪ್ರೀತಿಯಿಂದ ಪರಿಗಣಿಸುವವನು, ಸದಾ ಕಾಲವು ತನ್ನ ಮಿತ್ರರ ಸಂತೋಷವನ್ನು ಹೆಚ್ಚಿಸುತ್ತಿರುವವನು, ಮುಕ್ತರಾದವರಿಗೆ ಅತ್ಯಂತ ನಿಕಟವಾಗಿ ಬೆರೆಯುವನು, ಮತ್ತು ಅಧರ್ಮಿಗಳನ್ನು ಉಗ್ರವಾಗಿ ದಂಡಿಸುವ ದಂಡಾವಣೆಯಾಗನು. ಹೀಗೆ ಅವನ ಇದೆಲ್ಲ ಗುಣ. ಅಂದ್ರೆ ರಾಜ ಇದ್ರೆ ಹಾಗೆ ಆಗಿರ್ಬೇಕು. ಇಲ್ಲಿ ಅನುವಾದದಲ್ಲಿ ಏನ್ ಹೇಳಿದ್ದಾರೆ, ಭಗವಂತನ ಈಗ ಇವರು ಪೃಥು ಮಹಾರಾಜರು ಭಗವಂತನ ಸತ್ಯಾವೇಶ ಅವತಾರ, 3 ಲೋಕಗಳವರು ಒಡೆಯರು, ಅವರು ವಿಕಾರ ರಹಿತರು. ಯಾರು? ಪೃಥು ಮಹಾರಾಜರು. ಸೊ ಭೌತಿಕ ವಸ್ತುಗಳೆಲ್ಲರ ವೈವಿಧ್ಯ ನಿರರ್ಥಕ ಎಂದು ಅವರು ಭಾವಿಸ್ತಾರೆ. ಅದು ಏಕೆಂದ್ರೆ ಅವುಗಳೆಲ್ಲರ ಮೂಲ ತತ್ವ ಏನು? ಅಜ್ಞಾನವಾಗಿದೆ. ಸೊ ಇಲ್ಲಿ ಈಗ ಅವರು ತನ್ನ ರಥದ ಮೇಲೆ ಸಂಚಾರ ಮಾಡುತ್ತಾನೆ, ಬಿಲ್ಲು ಬಾಣಗಳನ್ನು ಹಿಡಿದು ಸಂಚಾರ ಮಾಡಿ ದುಷ್ಟರನ್ನು ಶಾಂತಗೊಳಿಸುತ್ತಾರೆ. ತನ್ನ ರಥದ ಮೇಲೆ ಚಲಿಸುವಾಗ ಸೂರ್ಯನಂತೆ ಕಾಣುತ್ತಿದೆ. ಯಾರು? ಪೃಥು ಮಹಾರಾಜರು. ಅವರ ಸಮಾನ ಯಾರು ಇನ್ನು ಒಬ್ಬರಿಲ್ಲ ಅಂತ, ಅವರಿಗೆ ಕಂಪೇರ್ ಯಾರು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳಿದೆ, ಪೃಥು ಮಹಾರಾಜ ಭಗವಂತನ ಸತ್ಯಾವೇಶ ಅವತಾರ, ಅದರಿಂದ ಭಗವಂತನ ಎಲ್ಲಾ ರೀತಿಯ ಶಕ್ತಿಗಳು ಅವನಲ್ಲಿ ಒಳಗೊಂಡಿದೆ. ಸೊ ಮತ್ತು ಆ ಶಕ್ತಿಗಳಿಂದ ಅವನ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಲು ಅವಕಾಶ ಇದೆ. ಅದು ಮಾತ್ರ ಅಲ್ಲ, ಅವರು ಭಗವಂತನ ಪ್ರತಿನಿಧಿ. ಯಾರೇ ಆಗಲಿ ರಾಜನಾಗಿರತಕ್ಕಂಥ ವ್ಯಕ್ತಿ ಭಗವಂತನ ಪ್ರತಿನಿಧಿಯಾಗಿ ಮಾನವ ರೂಪದಲ್ಲಿ ಪ್ರತಿನಿಧಿಯಾಗಿ ನೋಡಬೇಕೆಂದು ಹೇಳುತ್ತಿರುವುದರಿಂದ ಯಾರೇ ಅಕಸ್ಮಾತ್ತಾಗಿ ಆ ರಾಜನ ಸ್ಥಾನದಲ್ಲಿದ್ದರೂ ನಾವು ಆ ರೀತಿಯಾಗಿ ನೋಡಬೇಕು ಎಂದು ಇದೆ. ಅದು ಎಲ್ಲಿ ಹೇಳಿದ್ದಾರೆ ವೇದದಲ್ಲಿ. ಸೊ ಇಲ್ಲಿ ಬೇಡ, ನೀನ್ ಕುಡಿಬೇಡ, ಮಾಡಲ್ಲ. ಇಲ್ಲಿ ಈ ಶ್ಲೋಕದಲ್ಲಿ ಏನು ಯಥಾರ್ಥ ಎಂಬ ಮಾತು, ಸೂರ್ಯನು ಸ್ಥಿರನಾಗಿಲ್ಲ ಅಂದ್ರೆ ಇಲ್ಲಿ ಸೂರ್ಯ ಸ್ಥಿರವಾಗಿರ್ತಾನೆ ಇಲ್ಲಿ. ಸೊ ದೇವೋತ್ತಮ ಪರವನ್ನು ನಿಗದಿಪಡಿಸಿರುವಂತೆ ತನ್ನ ಕಕ್ಷೆಯಲ್ಲಿ ಸೂರ್ಯ ತನ್ನ ಕಕ್ಷೆಯಲ್ಲಿ ಚಲಿಸ್ತಾ ಇರ್ತಾನೆ. ಸೊ ಅಂದ್ರೆ ಇಲ್ಲಿ ಸೂರ್ಯನಿಗೆ ಪೃಥು ಮಹಾರಾಜನನ್ನು ಸೂರ್ಯನಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಬ್ರಹ್ಮ ಸಂಹಿತೆಯಲ್ಲಿಯೂ ಶ್ರೀಮದ್ ಭಾಗವತದ ಇತರ ಭಾಗಗಳಲ್ಲಿಯೂ ಈ ಮಾತನ್ನು ಸ್ಥಿರಪಡಿಸಿದೆ. ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಸೂರ್ಯನು ತನ್ನ ಕಕ್ಷೆಯಲ್ಲಿ ಎಷ್ಟು ಕ್ಷಣಕ್ಕೆ 16,000 ಮೈಲ್, ಎಷ್ಟು ಸ್ಪೀಡ್, ಒಂದು 16,000 ಮೈಲ್ ಪರ್ ವೇಗದಲ್ಲಿ ಚಲಿಸ್ತಾನೆ ಎಂದು ಹೇಳಲಾಗಿದೆ. ಅದೇ ರೀತಿ ಬ್ರಹ್ಮ ಸಂಹಿತೆಯ ಯಸ್ಯಾಜ್ಞೆಯ ಭ್ರಮತಿ ಸಂವೃತ ಕಾಲಚಕ್ರ ಎನ್ನುತ್ತದೆ. ಅಂದರೆ ದೇವೋತ್ತಮ ಪರಮಪುರುಷನ ಆದೇಶಕ್ಕೆ ಅನುಗುಣವಾಗಿ ಸೂರ್ಯನು ತನ್ನದೇ ಕಕ್ಷೆಯಲ್ಲೇ ತಿರುಗುತ್ತಾನೆ. ಅಂದ್ರೆ ಇದರ ಸಾರಾಂಶ ಏನು? ಸೂರ್ಯನು ಒಂದೇ ಕಡೆ ಸ್ಥಿರವಾಗಿಲ್ಲ. ಹೇಗೆ ಸೂರ್ಯ ಒಂದು ಕಡೆ ಸ್ಥಿರವಾಗಿಲ್ಲ, ಹಾಗೆಯೇ ಪೃಥು ಮಹಾರಾಜನು ಅವನು ಸಹ ಕುರಿತು ಹೇಳುವುದಂದ್ರೆ ಅವನ ಪ್ರಭುತ್ವ ಶಕ್ತಿಯು ಜಗತ್ತಿನಾದ್ಯಂತ ಹರಡುತ್ತದೆ. ಅಂದ್ರೆ ಇಲ್ಲಿ ಸೂರ್ಯನು ಪ್ರತಿದಿನ ತನ್ನ ಕಿರಣಗಳಿಂದ ಎಲ್ಲರಿಗೂ ಬೆಳಕನ್ನು ಕೊಡುತ್ತಾನೆ. ಎಲ್ಲ ರೀತಿಯಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಲು ಬೇಕಾದ ಸ್ಥಿತಿಗಳನ್ನು ಕೊಡುತ್ತಾನೆ. ಯಾರು? ಸೂರ್ಯ. ಆ ಸೂರ್ಯ ದಕ್ಷಿಣದಿಂದ ಎಲ್ಲ ಕಡೆಗೂ ಕೆಲಸ ಮಾಡುತ್ತಾನೆ. ಅದೇ ರೀತಿ ಪೃಥು ಮಹಾರಾಜನ ಒಂದು ಸ್ಥಿತಿ. ಸೊ ಬರೀ ಒಂದು ದೇಶ ಅಥವಾ ಒಂದು ರಾಷ್ಟ್ರವಲ್ಲ, ಕಂಪ್ಲೀಟ್ ಭೂಮಂಡಲಕ್ಕೆ ರಾಜ್ಯನಾಗಿದೆ. ಯಾರು? ಪೃಥು ಮಹಾರಾಜ. ಇದೊಂದು ವಿಶೇಷವಾದಂತ ಸ್ಥಿತಿ. ಸೊ ಅವನಿಗೆ ಯಾರೂ ಕಾಂಪಿಟೇಟರ್ ಇಲ್ಲ, ಅಷ್ಟು ಅವನಲ್ಲಿ ಶಕ್ತಿ ಇತ್ತು. ಸೊ ಪೃಥು ಮಹಾರಾಜರಿಗೆ ಅಂತ ಶಕ್ತಿ ಇದ್ದರೂ ಎಲ್ಲರನ್ನು ರಕ್ಷಣೆ ಮಾಡುವುದು, ಎಲ್ಲರನ್ನು ಸರಿಯಾದ ರೀತಿಯಲ್ಲಿ ಕರೆದುಕೊಂಡು ಹೋಗಲು ನೋಡುತ್ತಾರೆ. ಯಾರು? ಪೃಥು ಮಹಾರಾಜರು. ಸೊ ಪೃಥು ಮಹಾರಾಜ ಎಲ್ಲ ಕಡೆಗೆ ಚಲನೆ ಮಾಡ್ತಾರೆ. ಹೇಗೆ ಸೂರ್ಯ ಎಲ್ಲ ಕಡೆ ಸ್ಥಿರ ಇರುವುದಿಲ್ಲ, ಹಾಗೆ ಪೃಥು ಮಹಾರಾಜ ಅಂದ್ರೆ. ಅದಕ್ಕಾಗಿ ಇಲ್ಲಿ ಪ್ರಭುಪಾದರು ಪೃಥು ಮಹಾರಾಜ ಸೂರ್ಯನಿಗೆ ಕಂಪೇರ್ ಮಾಡಿದ್ದಾರೆ. ಮಾತಾಜಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಮೇಲೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಓಕೆ, ಈ ಶ್ಲೋಕದ ಇನ್ನೊಂದು ಮುಖ್ಯವಾದ ಪದ ನರದೇವ ಎನ್ನುವುದು. ಹಿಂದಿನ ಶ್ಲೋಕಗಳಲ್ಲಿ ಹೇಳಿರುವ ಹಾಗೆ ಅರ್ಹನಾದ ರಾಜನು ಅವನು ಪೃಥ್ವೇ ಆಗಿರಲಿ, ರಾಜ್ಯವನ್ನು ಆದರ್ಶ ರೀತಿಯಲ್ಲಿ ಆಡುತ್ತಿರುವ ಬೇರೆ ಯಾವ ರಾಜನೇ ಆಗಲಿ ಮಾನವ ರೂಪದ ಭಗವಂತನೆಂದೇ ಭಾವಿಸಬೇಕು. ನಾರಾಯಣನು ಸಹ ಪ್ರಜೆಗಳನ್ನು ರಕ್ಷಿಸುತ್ತಾನೆ. ವೇದಿಕ ಸಂಸ್ಕೃತಿಯ ಪ್ರಕಾರ ನಾರಾಯಣನನ್ನು ರಾಜ ಪ್ರತಿನಿಧಿಸುವುದರಿಂದ ಅವನು ದೇವೋತ್ತಮ ಪರಮಪುರುಷನೆಂಬ ಗೌರವವನ್ನು ಪಡೆಯುತ್ತಾನೆ. ಅವನು ನಾಥ ಅಥವಾ ಪ್ಲೀಸ್ ಸ್ಕೋರ್ ಮಾಡಿ ಮಾತಾಜಿ. ಆಯ್ತಾ ಹಾಕ್ಲಿಕ್ಕೆ ರೇಹನಾ? ಒಡೆಯ ಸನಾತನ ಗೋಸ್ವಾಮಿಯವರು. ಹರೇ ಕೃಷ್ಣ. ಬಾಕಿ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಭವಾನಿ ಮಾತಾಜಿ ಮ್ಯೂಟ್ ಮಾಡಿ. ಸನಾತನ ಗೋಸ್ವಾಮಿಯರು ಕೂಡ ನವಾಬ್ ಹುಸೇನ್ ಸಾನಿಗೆ ಅವನು ಮಹಮ್ಮದೀಯನಾಗಿದ್ದರೂ ನರದೇವ ಎಂದು ಗೌರವ ಕೊಟ್ಟರು.
ಆದ್ದರಿಂದ ರಾಜನು ಅಥವಾ ಸರ್ಕಾರದ ಮುಖ್ಯಸ್ಥನು ರಾಜ್ಯವನ್ನ ಆಳಲು ಎಷ್ಟು ಮಟ್ಟಿಗೆ ಸಮರ್ಥನಾಗಿರಬೇಕೆಂದರೆ ಪ್ರಜೆಗಳು ಅವನನ್ನು ಮಾನವ ರೂಪಿ ಭಗವಂತನೆಂದು ಪೂಜಿಸಬೇಕು. ಅದು ಯಾವುದೊಂದು ಸರ್ಕಾರ, ಹರೇ ಕೃಷ್ಣ, ಸರ್ಕಾರದ ಅಥವಾ ರಾಜ್ಯದ ನಾಯಕನ ಪರಿಪೂರ್ಣತೆ ಅಂತ. ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಒಳ್ಳೆ ರಾಜ ಹೇಗೆ ಇರಬೇಕೆಂದು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನರದೇವ ಅಂದ್ರೆ ಭಗವಂತನ ಪ್ರತಿನಿಧಿ. ಸಾಕ್ಷಾತ್ ದರಿದ್ರೇನ ಸಮಸ್ತ ಶಾಸ್ತ್ರೇ, ಅಂದರೆ ಗುರುಗಳನ್ನು ನಾವು ಭಗವಂತನ ಪ್ರತಿನಿಧಿ ಅಂತ ನೋಡ್ತೇವೆ. ಸೊ ಭಗವಂತನಿಗೆ ನಾವು ಯಾವ್ಯಾವ ಸೇವೆ ಸಲ್ಲಿಸುತ್ತೇವೆಯೋ ಅದೇ ರೀತಿ ನಾವು ಗುರುಗಳಿಗೂ ಸಹ ಸಲ್ಲಿಸಬೇಕು. ಈ ಭಾವನೆ ನಮಗೆ ಇರಬೇಕು. ಅಂತಹ ಸ್ಥಿತಿಗೆ ಬರಬೇಕಾದರೆ ಆ ವ್ಯಕ್ತಿ ರಾಜ ಆಗಲಿ, ಗುರು ಆಗಲಿ, ಅಥವಾ ಯಾವುದೇ ನಾಯಕ ಆಗಲಿ, ಅವರಿಗೆ ಭಗವಂತನ ಆಶೀರ್ವಾದ ಇರಬೇಕು. ಇಲ್ಲದ್ರೆ ಅದು ಸಾಧ್ಯವಿಲ್ಲ. ಸೊ ಈಗಿನ ಕಾಲದಲ್ಲಿ ಎಲ್ಲರೂ ತಮೋಗುಣದಲ್ಲಿ ಇರುವುದರಿಂದ ಆ ತರ ನೋಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಯಾಕಂದ್ರೆ ನಾವು ಎಲ್ಲ ತಮೋಗುಣದಲ್ಲಿದ್ದೇವೆ. ಈ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರು, ಅಂದರೆ ತಮೋಗುಣದಲ್ಲಿರುವಂತ ಗುಣ ನಮ್ಗೆ. ಸೊ ಇಲ್ಲಿ ಭೂಲೋಕದ ರಾಜನಿಗೆ ಇರುವತಕ್ಕಂತ ಸನ್ಮಾನ ಸತ್ಕಾರಗಳು, ಇವನ್ ಬೇರೆ ಬೇರೆ ದೇವತೆಗಳು ಅವರನ್ನು ಗಮನಿಸ್ತಾರಂತೆ. ಇಲ್ಲಿ ರಾಜರು ಹೇಗೆ ಇರ್ತಾರೆ ಅಂತ ದೇವತೆಗಳು ಸಹ. ಶೀಲ ಪ್ರಭುಪಾದರು ಈಗ ಸನಾತನ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿಯ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ, ಮಹಮ್ಮದಿಯ ರಾಜನ ಕೆಳಗೆ ಅವರು ಕೆಲಸ ಮಾಡ್ತಿದ್ದಾರೆ. ಯಾರು? ಶೀಲ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರು. ಆದರೆ ರಾಜ ಮಹಮ್ಮದಿಯನಾಗಿದ್ದರೂ ಕೂಡ ಅವರಿಗೆ ನರದೇವ ಎಂದ ಗೌರವ ಕೊಟ್ಟರು ಯಾರು? ಇವರು. ಸೊ ಆ ಪೊಸಿಷನ್ ಬರಬೇಕಾದ್ರೆ, ಆ ಸ್ಥಿತಿ ಬರಬೇಕಾದರೆ ಭಗವಂತನ ಅವರಿಗೆ ಆ ರೀತಿ ಅವಕಾಶ ಕೊಟ್ಟಿದ್ದಾನೆ. ಯಾರೇ ಇರಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ, ನಮ್ಗೆ ಅವರ ಗೌರವ ಮಾಡಲೇಬೇಕು. ಸೊ ಅದಕ್ಕೆ ನಾವು ಯಾವತ್ತು ಗುರುಗಳನ್ನು ಸಾಮಾನ್ಯ ವ್ಯಕ್ತಿಯಾಗಿ ನೋಡೋದು. ಸೊ ಯಾವಾಗ ರಾಜ ಆಗಲಿ ಗುರು ಆಗಲಿ ನಾವು ಸಾಮಾನ್ಯ ವ್ಯಕ್ತಿಯಾಗಿ ಭಾವಿಸಬಾರ್ದದ್ದು. ಅವರು ಎಲ್ಲ ಭಗವಂತನ ಪ್ರತಿನಿಧಿ. ಸೊ ನಾಯಕನನ್ನು ನಾವು ಆ ರೀತಿಯಲ್ಲಿ ಗೌರವ ಕೊಡದಿದ್ದರೆ, ಅವರನ್ನು ಸಾಮಾನ್ಯ ವ್ಯಕ್ತಿ ಎಂದು ಅಂದುಕೊಳ್ತಾ ಇದ್ದರೆ, ನಾವು ಅವರು ಹೇಳಿರುವ ಆದೇಶಗಳನ್ನು ಪಾಲನೆ ಮಾಡುವುದಿಲ್ಲ. ಏನಾಗ್ತದೆ ಅಲ್ಲಿ? ಆಗ ರಾಜನ ಮಾಡುವುದಿಲ್ಲ ಅಂತವರು ಸಾರಿ ಪತನ ಅಂತಾರೆ. ಇಲ್ಲಿ ರಾಜನ ಡ್ಯೂಟಿ ಎಂದರೆ ಭಗವಂತನ ಆದೇಶನ ಪ್ರಕಾರ, ಭಗವಂತ ಏನ್ ಆದೇಶ ಹೇಳಿದ್ದಾರೆ ಆ ಪ್ರಕಾರ ಮಾಡ್ಬೇಕು. ಅದನ್ನು ಕೆಲವರು ಮಾಡುವುದಿಲ್ಲ. ಈಗ ಯುಧಿಷ್ಠಿರ ಮಹಾರಾಜ್ ಎಷ್ಟು ಭಗವಂತ ಎಲ್ಲರಿಗೆ ಭಗವದ್ ಜ್ಞಾನ ಇಲ್ಲ, ಕೃಷ್ಣ ಪ್ರಜ್ಞೆ ಕೊಟ್ಟಿದ್ದಾರೆ. ಯುಧಿಷ್ಠಿರ ಮಹಾರಾಜನೆಲ್ಲ ಈಗ ಇದ್ದಾರೆ ಇಲ್ಲ ಅಂತ ಯುಧಿಷ್ಠಿರ ಹಾಗೆ, ಈಗ ಪೃಥು ಮಹಾರಾಜ ಸಹ ಹಾಗೆ, ಪರೀಕ್ಷಿತ್ ಮಹಾರಾಜ ಸಹ ಹಾಗೆ ಇದ್ದಾರೆ ಆದರ್ಶ ಅಂತ. ಸೊ ಪೃಥು ಮಹಾರಾಜನ ಬರುವ ಮುಂಚೆ ವೇಣು ಇದ್ದ. ವೇಣು ಇದ್ದ, ಅವನು ಪತನ ಹೊಂದ. ಕರೆಕ್ಟ್. ಅವನು ಅಸುರ ಸ್ವಭಾವದಲ್ಲಿದ್ದ. ರಾಜನಿದ್ದಾದ್ರೆ ಅವನು ಅಸುರ ಸ್ವಭಾವದಲ್ಲಿದ್ದ. ಯಾರು ಆ ಸ್ವಭಾವದಲ್ಲಿದ್ದ ಅವರು ಪತನ ಹೊಂದ್ತಾರೆ, ಭಗವಂತ ಅವರಿಗೆ ಪತನ ಮಾಡ್ತಾರೆ. ಸೊ ಗುರು ಸಾಧು ಶಾಸ್ತ್ರದ ಪ್ರಕಾರ ಯಾವ ರಾಜ ಅಥವಾ ನಾಯಕ ಅಥವಾ ಗುರು ಮುಂದುವರಿಸ್ತಾರೋ ಅವರಿಗೆ ಶಕ್ತಿಗಳನ್ನು ಯಾರು ಕೊಡ್ತಾರೆ? ಭಗವಂತ ಕೊಡ್ತಾರೆ. ಸೊ ಅವರಿಗೆ ಯಾರು ಭಗವಂತನ ಆದೇಶ ಫಾಲೋ ಮಾಡುವುದಿಲ್ಲ ಅವರನ್ನು ಭಗವಂತ ತೆಗೆದು ಬಿಡ್ತಾನೆ, ಅಂದ್ರೆ ಅವರು ಪತನ ಹೊಂದ್ತಾರೆ. ಸೊ ಯಾರು ಗುರು ಸಾಧು ಶಾಸ್ತ್ರದ ಪ್ರಕಾರ ನಡೆದುಕೊಳ್ಳುತ್ತಾನೆ ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡುತ್ತಾನೆ. ಸೊ ರಾಜನು ಅಥವಾ ನಾಯಕ ಸ್ಥಿತಿ ಏನೆಂದರೆ ಅವನು ತುಂಬಾ ಒಳ್ಳೆಯ ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗಿರಬೇಕು. ಯಾರು? ರಾಜ ಅಥವಾ ನಾಯಕ ಯಾರನ್ನು. ಯಾಕೆಂದರೆ ಅವರ ಆಳ್ವಿಕೆಯಲ್ಲಿ ಎಷ್ಟೋ ಜನರು ಅವರನ್ನು ಗೌರವದಿಂದ ನೋಡಬೇಕು. ಅವರು ಏನೇ ಮಾಡಿದರೆ ಅದು ಸರಿ ಎಂದು ನಾವು ಯೋಚನೆ ಮಾಡಬೇಕು. ಹಾಗಾಗಿ ಅದು ಗಂಭೀರವಾದಂಥ ಸ್ಥಾನ. ಯಾವುದು? ರಾಜನ ಸ್ಥಾನ. ಅದು ಗಂಭೀರವಾದಂಥ ಸ್ಥಾನ. ರಾಜ ಗುರು ಅಥವಾ ನಾಯಕ ಇರಲಿ, ಅದು ಸಾಮಾನ್ಯ ಸ್ಥಾನ ಅಲ್ಲ. ಎಷ್ಟು ಜನರು ಅವರನ್ನು ನೋಡುತ್ತಿರುವುದರಿಂದ ಅವರು ಆ ತರದ ಲಕ್ಷಣಗಳನ್ನು ನೋಡುತ್ತಿರಬೇಕು. ಯಾರು ತಾನು ರಾಜ ಅಥವಾ ಗುರುವಿನ ಸ್ಥಾನದಲ್ಲಿದ್ದೇನೆ ಎಂದು ಏನು ಸಹ ಮಾಡಬಹುದು, ಅವನ ಇಷ್ಟ ಪ್ರಕಾರ ಏನು ಸಹ ಮಾಡಬಹುದು ಅಂತ ಭಾವಿಸ್ತಾನೆ ಆಗ ಅವರು ಏನಾಗ್ತದೆ? ಅವರು ಪತನ ಹೊಂದುತ್ತಾರೆ. ಸೊ ಯಾವ ಪ್ರಜೆ ಏನಾದರೂ ತಪ್ಪು ಮಾಡಿದರೆ ಆ ರಾಜನಿಗೆ ನೋಡಿ, ಈಗ ರಾಜ ಇದ್ದರೆ ಪ್ರಜೆಗೆ ಏನು ತಪ್ಪು ಮಾಡಿದೆ ಅವರಿಗೆ 1/6 ಪಾರ್ಟ್ ಅಂದ್ರೆ ಭಾಗ ಪಾಪ ರಾಜನಿಗೆ ಸಹ ಸಿಗ್ತದೆ ಅಂತೆ. ಅಂದ್ರೆ ಇದರಲ್ಲಿ ಪುಣ್ಯ ಇರಲಿ ಪಾಪ ಇರೋದು ರಾಜನಿಗೆ ಸಿಗ್ತದೆ. ಸೊ ಈಗ ನಮ್ಮ ತಂದೆ ತಾಯಿ ನಮ್ಮ ಮನೆಯ ರಾಜನ ಇದ್ದಾಗೆ ಅಲ್ಲ, ತಂದೆ ರಾಜ ತಾಯಿ ರಾಣಿ ಅಲ್ಲ. ಆದ್ರೆ ಅವರು ನಮಗೆ ಈಗ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡ್ತಾರೆ, ಆ ಮಕ್ಕಳು ಇದನ್ನು ಹೇಗೆ ಫಾಲೋ ಮಾಡ್ತಾರೆ, ಅದೇ ರೀತಿ ಅವರ ಮೇಲೆ ಡಿಪೆಂಡ್. ಅವರು ಸರಿಯಾಗಿ ಶಿಕ್ಷಣ ಕೊಡದಿದ್ದರೆ, ಭಕ್ತಿಯ ಇದು ಕೃಷ್ಣ ಪ್ರಜ್ಞೆ ಅವರಿಗೆ ಕೊಡದಿದ್ದರೆ ಏನಾಗ್ತದೆ? ಎಲ್ಲ ಅವರು ಯೂಸ್ಲೆಸ್ ಅದು. ಸೊ ಅದಕ್ಕಾಗಿ ಕರ್ತವ್ಯನು, ತಂದೆ ತಾಯಿಯರ ಕರ್ತವ್ಯನು ಮಕ್ಕಳಿಗೆ ಸಹ ಕೃಷ್ಣ ಪ್ರಜ್ಞೆಯನ್ನು ಕೊಡುವುದು, ಅದು ಅವರ ಕರ್ತವ್ಯ. ಸೊ ಈ ಭಗವದ್ಗೀತೆಯಲ್ಲಿ
3.21 ಹೇಳಿದ್ದಾರೆ. ಸಯತ್ ಹರೇ ಕೃಷ್ಣ. ಹರೇ ಕೃಷ್ಣ. ಬಂದಿದೆ ಇಲ್ಲಿ 3.5 ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಯದ್ಯದಾಚರತಿ ಶ್ರೇಷ್ಠ ತತ್ತದ್ ಏವತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ, ಮಹಾನ್ ಅಸ್ಥಿಗಳು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಸಾಮಾನ್ಯ ಜನರು ಅದನ್ನು ಅನುಸರಿಸುತ್ತಾರೆ. ಸೊ ಅವರು ಯಾವುದೇ ಮಾನದಂಡಗಳು ಸ್ಥಾಪಿಸಿದ ಇಡೀ ಜಗತ್ತು ಅದನ್ನು ಅನುಸರಿಸಿ. ಸೊ ಅದಕ್ಕಾಗಿ ರಾಜನಾದರೆ ಅವನ ಕರ್ತವ್ಯವೇನು, ಪ್ರಜೆಗಳೆಲ್ಲ ಅವರನ್ನು ಫಾಲೋ ಮಾಡ್ತಾರೆ. ಅದಕ್ಕಾಗಿ ಅವರು ಸರಿಯಾದ ಒಂದು ಭಗವಂತನ ಆದೇಶದ ಅನುಸಾರವಾಗಿ ಅವರು ಅದನ್ನು ಮಾಡ್ತಾ ಹೋಗ್ಬೇಕು. ಸೊ ಮಹಾನ್ ವ್ಯಕ್ತಿಗಳು ಯಾವುದೇ ಕಾರ್ಯಗಳು ಮಾಡಿದರೂ ಸಾಮಾನ್ಯ ಜನ ಅದನ್ನು ಅನುಸರಿಸ್ತಾರೆ. ಅವರು ಯಾವುದೇ ಮಾನದಂಡಗಳನ್ನು ಸ್ಥಾಪಿಸರು ಇಡೀ ಜಗತ್ತು ಅನುಸರಿಸ್ತದೆ. ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳು ಏನು ಮಾಡ್ತಾರೋ ಎಲ್ಲರೂ ಅದನ್ನು ಗಮನಿಸಿದಾಗ ಅದೇನಾಗ್ತದೆ, ಅವರು ಅದನ್ನೇ ಫಾಲೋ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, ಈಗ ಒಬ್ಬ ನಾಯಕ ಅಲ್ಲಿ ಬಂದು ಸಿಗರೇಟ್ ಧೂಮ್ರಪಾನ ಮಾಡ್ತಾರೆ, ಅದು ಹೇಳುವಾಗ ಏನ್ ಹೇಳ್ತಾನೆ, ಧೂಮ್ರಪಾನ ಮಾಡಬಾರ್ದು ಅಂತ. ಆದ್ರೆ ಜನರು ಏನ್ ಹೇಳ್ತಾರೆ, ಅವ್ರು ನೋಡ್ತಾರೆ, ಏನನ್ನು ನೋಡ್ತಾರೆ ಜನರು ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ಹೌದಲ್ವಾ? ಹರೇ ಕೃಷ್ಣ. ಸೊ ರಾಜ ಎಂದರೆ ಏನು, ಬರೀ ಪ್ರಜೆಗಳಿಗೆ ಮಾತ್ರ ರಾಜ್ಯವಲ್ಲ, ಎಲ್ಲ ಆ ರಾಜ್ಯಗಳಿಗೆ, ಪಶುಗೆ, ಹರೇ ಕೃಷ್ಣ, ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟ ಎಲ್ಲ, ಗಿಡ ಮರ ಎಲ್ಲರಿಗೆ ಅದು ರಾಜ. ಓನ್ಲಿ ಪರ್ಟಿಕ್ಯುಲರ್ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಜೀವರ ಉಪಾಧಿಗಳನ್ನು ಸರಿಯಾಗಿ ನೋಡಿಕೊಳ್ಬೇಕಿದ್ದು ರಾಜನ ಕರ್ತವ್ಯ. ಸೊ ಯೋಗಕ್ಷೇಮ ಮಹಾಮ್ಯಂ ಎಂದು ಕೃಷ್ಣ ಹೇಳಿದ್ದಾನೆ. ಅಂದ್ರೆ ಅವರು ಸರಿಯಾಗಿ ನೋಡಿಕೊಳ್ಳಬೇಕು. ಗುರು ಮಹಾರಾಜರ, ಇಲ್ಲಿ ಗುರು ಮಹಾರಾಜರು ಈಗ ಜಯಪಟಕ ಮಹಾರಾಜ್ ಡಿವೈನ್ ರೇಸ್ ಜಯಪಟಕ ಅವರೇನು ಒಂದು ಮಾಡಿದ, ಸರ್ವೆಂಟ್ ಲೀಡರ್ ಅಂತ ಮಾಡಿದ್ದಾರೆ. ಸರ್ವೆಂಟ್ ಲೀಡರ್ ಅಂದರೆ ಎಲ್ಲ ಸೇವಾ ಭಾವದಲ್ಲಿ ನಾಯಕ, ಅಂದ್ರೆ ಸರ್ವೆಂಟ್ ಲೀಡರ್. ಅವರ ಏನ್ ಭಾವನೆ ಇದೆ ಅದು ಅವರಿಗೆ ಸೇವೆ ಕೊಡ್ತಾರೆ. ಅದೇ ಸರ್ವೆಂಟಿಗೆ ಹೇಗೆ ನಾವು ಇದು ಮಾಡ್ಬೇಕಂತ. ಸೊ ಅದು ಇದು ಗುರು ಮಹಾರಾಜ ಕೊಟ್ಟಿದ್ದಾರೆ. ಸೊ ಈ ಲೋಕದಲ್ಲಿ ಬ್ರಾಹ್ಮಣರನ್ನು ಈಗ ನೋಡಿ, ಈಗ ನಮ್ಗೆ ತಲೆ ಏನು ಬ್ರಾಹ್ಮಣರಿಗೆ ಹೋಲಿಸಲಾಗಿದೆ, ಕೈಯನ್ನೇನು ಕ್ಷತ್ರಿಯರಿಗೆ, ಹೊಟ್ಟೆ ವೈಶ್ಯರಿಗೆ, ಕಾಲುಯರಿಗೆ ಶೂದ್ರರಿಗೆ ಅಲ್ಲ. ಆ ಪ್ರಕಾರ ನಾವು ಫಾಲೋ ಮಾಡುದಿಲ್ಲ. ಅಂದ್ರೆ ಬ್ರಾಹ್ಮಣರು ವೈಶ್ಯ ಈ ಲೋಕದಲ್ಲಿ ಯಾವ ಕ್ಷತ್ರಿಯೋ ಯಾವ ಫಾಲೋ ಮಾಡುದಿಲ್ಲವೋ, ಅಂದ್ರೆ ಈಗ ಬ್ರಾಹ್ಮಣ ಈಗ ರಾಜರಿಗೆ ಯಾರು ಉಪದೇಶ ಮಾಡುದು, ಬ್ರಾಹ್ಮಣರು ಅಲ್ಲ. ಕ್ಷತ್ರಿಯರಿಗೆ ಯಾರು ಉಪದೇಶ ಮಾಡುದು, ಬ್ರಾಹ್ಮಣರು ಅಥವಾ ವೈಷ್ಣವರು. ಅದು ಅವರು ಬ್ರಾಹ್ಮಣ ಅಥವಾ ವೈಷ್ಣವರನ್ನು ಫಾಲೋ ಮಾಡದಿದ್ದರೆ ಏನಾಗ್ತದೆ, ಅವರು ಆ ದೇಶಕ್ಕೆ ಅಂದ್ರೆ ಅದು ಆ ದೇಶ ತಲೆ ಇಲ್ಲದ ಹಾಗೆ ಆಗ್ತದೆ. ಅರ್ಥ ಆಯ್ತಾ? ಅಂದ್ರೆ ಯಾವಾಗ ಅವರು ಈ ಬ್ರಾಹ್ಮಣರ ಅಥವಾ ವೈಷ್ಣವರನ್ನು ಫಾಲೋ ಮಾಡುವುದಿಲ್ಲ, ಅವರ ಆದೇಶ ಪ್ರಕಾರ ಫಾಲೋ ಮಾಡುದಿಲ್ಲ, ಅಂದ್ರೆ ಆ ರಾಜ್ಯದ ಅವಸ್ಥೆ ಏನಾಗ್ತದೆ, ಅದು ತಲೆ ಇಲ್ಲದ ಹಾಗೆ ಆಗ್ತದೆ. ಅಂದ್ರೆ ನಮಗೆ ತಲೆ ಇಲ್ಲದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆಯಾ? ಇಲ್ಲ. ಸೊ ಅವರು ಕ್ಷತ್ರಿಯಾಗೆ, ಅಂದ್ರೆ ಆಗ ಅವರು ಕ್ಷತ್ರಿಯರು ಅವರ ಆದೇಶದ ಪ್ರಕಾರ ಅವರು ಮಾಡ್ತಾರೆ. ಕರೆಕ್ಟ್. ಸೊ ನಾವು ವಿದೌಟ್ ಈಗ ನಾವು ವಿದೌಟ್ ಕೃಷ್ಣ ಪ್ರಜ್ಞೆ ಮಾಡಿದ, ಈಗ ನಾವು ಕೃಷ್ಣ ಪ್ರಜ್ಞೆ ಮಾಡುದಿಲ್ಲ ಅಂದ್ರೆ ಅದೇನಾಗ್ತದೆ, ನಾವು ಜಾಸ್ತಿ ದಿನ ನಮ್ಗೆ ಇರುವುದಿಲ್ಲ, ಅಂದ್ರೆ ನಾವು ಪತನವಾಗ್ಬಹುದು. ಅದಕ್ಕಾಗಿ ಇಲ್ಲಿ ನೋಡಿ, ಈಗ ಎಕ್ಸಾಂಪಲ್ ನಾವು ನಾಮನಿಷ್ಠ ಮ್ಯಾಂಗ್ಳೂರ್ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿ ಈಗ ಇದು ನಿತಾಯ್ ಗೌರ ಚಾಲೆಂಜ್ಗೆ ಎಷ್ಟು ಇದು ಮಾಡ್ತಾರೆ. ಡೈಲಿ ಒಂದೊಂದು ನಮ್ಗೆ ಇದು ಬರ್ತದೆ, ಜಾಯಿನ್ ಆಗಿ 4:15 ಗಂಟೆಗೆ ಟೆಂಪಲ್ಗೆ ಜಾಯಿನ್ ಆಗಿ, ಮತ್ತೆ 8 ಗಂಟೆಗೆ ಭಾಗವತ ಲೆಕ್ಚರ್ ಕೇಳಿ, ಮತ್ತೆ 5-6 ಚೈತನ್ಯ ಚರಿತ್ರಾಮೃತ ಕೇಳಿ, ಇದೆಲ್ಲ ಕೊಡ್ತಾ ಇರ್ತಾರೆ. ಅಂದ್ರೆ ಅದು ನಮ್ಗೆ ಅದು ಅವರು ನೋಡಿ, ಅವರು ಅಂದ್ರೆ ಅವರು ಲೀಡರ್ ಆಗಿ ಅವ್ರು ಮಾಡ್ತಾರೆ. ಅದೇ ನಾವು ಅದನ್ನು ಫಾಲೋ ಮಾಡುದಿಲ್ಲ, ಅದನ್ನು. ಕರೆಕ್ಟ್. ಹರೇ ಕೃಷ್ಣ. ಪ್ಲೀಸ್, ನಾವು ಅದನ್ನು ಫಾಲೋ ಮಾಡುವುದೇ ಇಲ್ಲ. ಯಾಕೆಂದ್ರೆ ಅದು ನಮ್ಗೆ ಅಷ್ಟು ಅದು ಇಲ್ಲ. ಯಾಕೆಂದ್ರೆ ಅವರೆಲ್ಲ ಯಾಕೆ ಕೊಡ್ತಾರೆ ಇದೆಲ್ಲ ಅಂದ್ರೆ ನಮ್ಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬರಲಿ ಅಂತ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂದ್ರೆ ಅವರಿಗೆ ಒಂದು ಆಸೆ, ನಾವು ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿ ಅಂತ. ಅದಕ್ಕೆ ಇದೆಲ್ಲ ಒಂದೊಂದು ಮಾಡ್ತಾ ಇರ್ತಾರೆ ಅವರು. ಅದೇ ನಾವು ಅದನ್ನು ಫಾಲೋ ಮಾಡ್ಬೇಕು, ಅದೇ ನಾವು ಅದು ಮಾಡುವುದಿಲ್ಲ. ಸೊ ಅದು ಈಗ ನೋಡಿ, ನಾಳೆಯಿಂದ ಈಗ ಕನ್ನಡದಲ್ಲಿ ತುಂಬಾ ಕಮ್ಮಿ ಮಂದಿ ಇದ್ದಾರೆ. ಎಷ್ಟು ಈಗ ಇವತ್ತು ಸಹ ಕಮ್ಮಿ, 50-55 ಎಷ್ಟೇ ಇದ್ರು ಮಂಗಳಾರತಿಯಲ್ಲಿ. ಸೊ ಈಗ ಅಟ್ಲೀಸ್ಟ್ ನೀವು ನಾಳೆಯಿಂದ ಹೆಚ್ಚು ಆ ಮಂಗಳಾರತಿಗೆ ಅಟೆಂಡ್ ಆಗ್ಲಿಕ್ಕೆ
ನೋಡಿ ಅಂದ್ರೆ ನಮ್ಗೆ ಇದು ಯಾಕೆ ಎಲ್ಲ ಮಾಡಿದ್ದಕ್ಕೆ ನಮಗೋಸ್ಕರ ಅವರಿಗೇನು ಅಗತ್ಯ ಇದೆಯಾ? ಇಲ್ಲ, ಅವರಿಗೇನು ಅಗತ್ಯ ಇಲ್ಲ. ಆದ್ರೆ ನಮಗೋಸ್ಕರ ನಾವೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಬೇಕಂತ ಅವರ ಆಸೆ ಇಚ್ಛೆ. ಹೇಗೆ ಶ್ರೀಲ ಪ್ರಭುಪಾದ ಅವರ ಗುರುವಿನ ಪ್ರಕಾರ ಆಜ್ಞೆಯ ಪ್ರಕಾರ ಅಷ್ಟು ಆ ಏಜ್ನಲ್ಲಿ ಅವರು ಅಮೆರಿಕಾಗೆ ಹೋಗಿ ಅಲ್ಲಿ ಆ ಹಿಪ್ಪಿಯವರನ್ನು ಹ್ಯಾಪಿ ಮಾಡಿದರು, ಹೌದಾ ಅಲ್ವಾ? ಸೊ ಹಾಗೆ ಅದು ನೋಡಿ ಅವರ ಗುರುವಿನ ಆದೇಶದ ಅನುಸಾರ ಅವರಿಗೇನು ಅಗತ್ಯತೆ ಇಲ್ಲ, ಆದ್ರೆ ಅವರು ಮಾಡಿದರು. ಹಾಗೆ ನಾವು ಶ್ರೀಲ ಪ್ರಭುಪಾದರ ಏನಿದೆ ಇಚ್ಛೆ ಅದನ್ನು ನಾವು ಪೂರ್ಣ ಮಾಡ್ಬೇಕು. ಅಂದ್ರೆ ನಾವೆಲ್ಲರಿಗೆ ಕೃಷ್ಣ ಪ್ರಜ್ಞೆ ಕೊಡ್ತಾ ಹೋದ್ರೆ ಇದೆಲ್ಲ ಈ ಭೂಲೋಕವೇ ತುಂಬಾ ಇದರಲ್ಲಿ ಆಗ್ತದೆ. ಇಲ್ಲದೆ ಈಗ ನೋಡ್ಬೋದು ಎಲ್ಲಿಗಳಲ್ಲಿ ವಾರ್ ಎಲ್ಲ ಆಗ್ತಾ ಇದೆ. ಯಾಕೆ ಅವರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ. ಸೊ ನಾವು ಗುರುವಿನ ಆದೇಶದ ಪ್ರಕಾರ ಈಗ ನಮ್ಗೆ ಗುರುವಿನ ಶರಣಾಗ್ಬೇಕು. ಗುರುವಿನಿಂದ ನಾವು ಆದೇಶ, ಗುರು ಇಲ್ಲದೆ ನಮ್ಗೆ ಏನು ಕೃಷ್ಣ ಪ್ರಜ್ಞೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಸೊ ರಾಜ ಅಥವಾ ನಾಯಕ ಏನು ಮಾಡಿದರೂ ಗುರು ಇಲ್ಲದಿದ್ದರೆ ಅವರಿಗೆ ಅದು ಸಾಧ್ಯವಿಲ್ಲ. ಸೊ ಅದರಿಂದ ತುಂಬಾ ಹುಷಾರಾಗಿ ನಾವು ಚಟುವಟಿಕೆ ಮಾಡಬೇಕು. ಅವರು ಗುರು ಸಾಧು ಶಾಸ್ತ್ರದಲ್ಲಿ ಪ್ರಕಾರ ಫಾಲೋ. ಈಗ ರಾಜ ಆಗಲಿ ಇದು ಸಾಧು, ಈಗ ಯಾವಾಗ ಏನೇ ನಾಯಕರಾಗ್ಲಿ ಅವರು ಏನು ಗುರು ಸಾಧು ಶಾಸ್ತ್ರದ ಪ್ರಕಾರವೇ ಅವ್ರು ಫಾಲೋ ಮಾಡ್ಬೇಕು. ಆ ಕಲೆ ನಮ್ಗೆ ಇಲ್ಲಿ ಅವರು ಎಲ್ಲ ರಾಜರಿಗೆ ಅವರು ಎಲ್ಲ ಪ್ರಜೆಗಳಿಗೆ ಅವರನ್ನು ಇದೆಲ್ಲ ಕೃಷ್ಣ ಪ್ರಜ್ಞೆ ಏನದೆ ಸರಿಯಾಗಿ ಅವರು ನೋಡ್ಬಹುದಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಶಿಲ್ಪಿ ಎಲ್ಲ ಕೆತ್ತಿಗೆಲ್ಲ ಸರಿ ಕೆತ್ತು ಒಂದು ರೂಪ ಕೊಡ್ತಾನೆ ಅಲ್ಲ ಮೂರ್ತಿಗೆ. ಹಾಗೆ ಭಗವಂತ ನೋಡಿ, ಭಗವಂತ ನಮ್ಗೆ ಈಗ ನಾವು ಕೃಷ್ಣ ಪ್ರಜ್ಞೆ ನಾವೀಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ, ನಮಗೇನು ಅಗತ್ಯ ಇಲ್ಲ, ನಾವು ಅಂದ್ರೆ ನಂಗೆ ಕೃಷ್ಣ ಇದ್ದಾನೆ ಅಂತ ಹಾಗೆ ಇಲ್ಲ. ನಾವು ಕೃಷ್ಣ ಪ್ರಜ್ಞೆಗೆ ಬಂದರೂ ಕೂಡ ಭಗವಂತ ನಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ. ನಮ್ಮನ್ನು ಕೆತ್ತಿ ಮತ್ತೆ ನಮ್ಗೆ ಒಂದು ಇದು ಕೊಡ್ತಾನೆ. ಹಾಗೆ ಹೇಗೆ ಶಿಲ್ಪಕಾರ ಹೇಗೆ ಮಾಡ್ತಾನೆ, ಅದನ್ನು ಕೆತ್ತಿ ಹೇಗೆ ಮೂರ್ತಿಯನ್ನು ಮಾಡ್ತಾನೆ, ಹಾಗೆ ಭಗವಂತ ಸಹ ನಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಮ್ಗೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಇದರಲ್ಲಿ ಇದು ನಡೀತಿತ್ತು, ಏನು ಪ್ರೋಗ್ರಾಮ್ ಯಾವುದು, ಆಂಗರ್ ಇದು ಅಂತ ಒಂದು ಪ್ರೋಗ್ರಾಮ್ ಇತ್ತು. ಹೇಗೆ ಕೋಪವನ್ನು ಏನು ತಡೆಗಟ್ಟುಕೊಳ್ಳುವುದಂತ. ಒಬ್ಬ ಬಂದ ಏನಾಯ್ತು, ಅಲ್ಲಿ ಆ ಕರೆಂಟ್ ಇಲ್ಲ, ಅದೇನು ನಡೀಲಿಲ್ಲ. ಅವನಿಗೆ ಸಿಟ್ಟು ಬಂತು. ನೋಡಿ ಈಗ ಭಗವಂತ ಹೇಗೆ ಟೆಸ್ಟ್ ಮಾಡ್ತಾನೆ ಅಂದ್ರೆ ಇವನು ಆಂಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಬಂದಿದ್ದಾನೆ ಎಲ್ಲರ, ಮತ್ತೆ ಅವನಿಗೆ ಕಂಟ್ರೋಲ್ ಇಲ್ಲದೆ ಏನ್ ಪ್ರಯೋಜನ. ಅಂದ್ರೆ ಭಗವಂತ ಯಾವಾಗ ಸಹ ನಮ್ಗೆ ಟೆಸ್ಟ್ ಮಾಡುದು, ಅದೇ ನಾವು ಸ್ಥಿರ ಇರ್ಬೇಕು. ಈಗ ನಮ್ಗೆ ನ್ಯಾಚುರಲ್ ನಮ್ಗೆ ಸಿಟ್ಟು ಬರ್ತದೆ ಯಾವಾಗ್ಲೂ, ಏನೇ ಸ್ಥಿತಿ ಪ್ರಕಾರ ನಮ್ಗೆ ಸಿಟ್ಟು ಬರ್ಬೋದು. ಅದೆಲ್ಲ ಭಗವಂತ ನಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ. ಸೊ ಆ ಟೆಸ್ಟಿನಲ್ಲಿ ನಾವು ಪಾಸ್ ಆಗ್ಬೇಕು. ಹೇಗೆ ಶಿಲ್ಪಕಾರ ಶಿಲ್ಪನ ಕೆತ್ತಾನೆ, ಹಾಗೆ ಭಗವಂತ ಸಹ ನಮ್ಮನ್ನು ಕೆತ್ತಾ ಇರ್ತಾನೆ, ನಮ್ಗೆ ಮಾಡ್ತಾ ಇರ್ತಾನೆ. ಸೊ ನಾವು ಅದರಿಂದ ನಾವು ಮೇಲೆ ಬರ್ಬೇಕು. ಅದಕ್ಕೆ ನಮ್ಗೆ ಏನು ತೊಂದರೆ ಬಂದರೆ, ಏನು ನಮ್ಮ ಜೀವನದಲ್ಲಿ ತೊಂದರೆ ಆದ್ರೂ ಸಹ ನಾವು ದೃಢ ನಿಶ್ಚಯದಿಂದ ಇರ್ಬೇಕು. ಹೇಗೆ ಋತು ಮಹಾರಾಜ ಹೇಗೆ ಅವರ ಕಂಪ್ಲೀಟ್ ಅವರು ಭಗವಂತನ ಸತ್ಯ ಇರುತ್ತೆ ಅವತಾರ ನೋಡ್ಬೋದು, ಅದ್ರ ಕಂಪ್ಲೀಟ್ ಭಗವಂತನ ಇದರಲ್ಲಿ ಇದ್ರು, ಭಗವಂತನ ಆದೇಶ ಪ್ರಕಾರ ಫಾಲೋ ಮಾಡಿದ್ರು. ದೃಢವರ್ತರಾಗಿದ್ದರು, ಸತ್ಯಸಂಧರಾಗಿದ್ದರು, ಬ್ರಾಹ್ಮಣ ಸಂಸ್ಕೃತಿಯನ್ನು ಪ್ರೀತಿಸುವವರಾಗಿದ್ದರು. ಅವರೆಲ್ಲ ಕ್ವಾಲಿಟಿ ಇತ್ತು ಅವರಿಗೆ, ಯಾರು ಋತು ಮಹಾರಾಜರಿಗೆ. ಅದರಿಂದ ಅವರಿಗೆ ಅಂಥ ರಾಜ ಬೇಕು. ಅಂದರೆ ಅಂಥ ರಾಜ ಇದ್ದರೆ, ಅಂಥ ನಾಯಕರಿದ್ದರೆ, ಅಂಥ ಗುರುಗಳಿದ್ದರೆ ಎಲ್ಲವನ್ನೂ ಸರಿ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಾದ್ರು ಕ್ವಶನ್ ಇದೆ ಕೇಳಿ, ಏನೋ ತಪ್ಪಿದ್ರೆ ಕ್ಷಮಿಸಿ. ಟ್ರೈ ಮಾಡಿದ್ದೇನೆ, ನಿಮ್ಗೆ ಎಷ್ಟು ಅರ್ಥ ಆಯ್ತು ನಂಗೆ ಗೊತ್ತಿಲ್ಲ. ಹರೇ ಕೃಷ್ಣ, ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಏನಾದ್ರೂ ಇದ್ರೆ ಹೇಳಿ, ಏನಾದ್ರೆ ಕೊಡ್ಬೋದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.